ಜನಸ್ನೇಹಿ, ಮಾತೃಸ್ನೇಹಿ, ಬಾಲಸ್ನೇಹಿ ಆಗಬೇಕೆಂಬ ಸರ್ಕಾರದ ಉದ್ದೇಶ ಈಡೇರಿದೆ. ಸಂವಿಧಾನ ನಮ್ಮ ಹಕ್ಕು. ಕರ್ತವ್ಯ ನಿರ್ವಹಣೆ ಮಾಡಬೇಕಾದ್ರೆ ಎಲ್ಲಾ ಜನರಿಗೂ ನ್ಯಾಯ ಕೊಡುವ ದೃಷ್ಟಿಯಿಂದ ಕಾನೂನು ಇದೆ. ಆದರೆ ಎಲ್ಲವೂ ಕಾನೂನಿನ ಬರದಲ್ಲೇ ಸರಿ ಮಾಡಲು ಆಗುವುದಿಲ್ಲ. ನೊಂದವರಿಗೆ ಬದುಕು ಕೊಡುವ ಕೆಲಸ ಮಹಿಳಾ ಪೊಲೀಸ್ ಠಾಣೆಯಿಂದ ಆಗಲಿದೆ ಎಂದು ಶಾಸಕ ಸಂಜೀವ ಮಠಂದೂರು ಹೇಳಿದರು. ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅವರು ಮಕ್ಕಳ ಮತ್ತು ಮಹಿಳೆಯರ ಆಪ್ತ ಸಮಾಲೋಚನಾ ಆಸರೆ ಎಂಬ ಕೊಠಡಿಯಲ್ಲಿ ಚಿಗುರು, ಚಿಲಿಪಿಲಿ, ಮಡಿಲು ವಿಭಾಗವನ್ನು ಉದ್ಘಾಟಿಸಿ ಮಾತನಾಡಿದರು. ರಾಜ್ಯನಿಲ್ಲದ ರಾಜ್ಯ, ಕಾನೂನು ಇಲ್ಲದ ನ್ಯಾಯಾಲಯ ಇರಬೇಕಾದ್ರೆ ಶ್ರೀರಾಮನ ಉದ್ದೇಶದಂತೆ ಅಪರಾಧ ಮುಕ್ತ ಸ್ಟೇಷನ್ ಆಗಬೇಕು. ಇದಕ್ಕಾಗಿ ನಾಗರಿಕರು ಅಪರಾಧ ಮುಕ್ತ ಸಮಾಜದ ಬಗ್ಗೆ ಚಿಂತನೆ ಮಾಡಬೇಕು ಎಂದರು. ಮಾತೃಸ್ನೇಹಿ ಪೊಲೀಸ್ ಸ್ಟೇಷನ್ ಆಗಬೇಕು, ಬಾಲಸ್ನೇಹಿ ಪೊಲೀಸ್ ಸ್ಟೇಷನ್ ಆಗಬೇಕು ಎನ್ನುವಂಥದ್ದು ಸರ್ಕಾರದ ಉದ್ದೇಶ. ಆ ಉದ್ದೇಶವನ್ನು ಈಡೇರಿಸಲಿಕ್ಕೆ ಬಹುತೇಕ ಇವತ್ತು ಆಸರೆ ಇಲ್ಲಿ ಒಂದು ನಮಗೆಲ್ಲ ಅಸಹಾಯಕರಿಗೆ ಆಸರೆ ಕೊಡುವ ಕೆಲಸ ಮಾಡ್ತಾ ಇದೆ. ಇವತ್ತು ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ನಮಗೊಂದಷ್ಟು ಹಕ್ಕನ್ನು ಕೊಟ್ಟಿದೆ, ಕರ್ತವ್ಯವನ್ನು ಕೊಟ್ಟಿದೆ. ಹಕ್ಕು ಮತ್ತು ಕರ್ತವ್ಯಗಳ ನಿರ್ವಹಣೆ ಮಾಡಬೇಕಿದೆ. ಇವತ್ತು ಎಲ್ಲ ವಯೋಮಾನದವರಿಗೂ ನ್ಯಾಯ ಕೊಡುವ ದೃಷ್ಟಿಯಿಂದ ಎಲ್ಲ ಜೆಂಡರ್ ಅಂತ ಹೇಳ್ತೇವೆ, ಲಿಂಗ ಭೇದ ಮರೆತು ಆ ಎಲ್ಲ ಜೆಂಡರಿಗೂ ನ್ಯಾಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬೇರೆ ಬೇರೆ ಕಾನೂನುಗಳು ಇದೆ. ಮಗುವಿಗೂ ಇವತ್ತು ಕಾನೂನಾಗಿದೆ, ತಾಯಿಗೂ ಕಾನೂನಾಗಿದೆ, ಬಾಕಿಯವರಿಗೆಲ್ಲ ಕಾನೂನು ಇದೆ. ಈ ತಾಯಿ ಮಗುವಿನ ಕಾನೂನಿಗಾಗಿ ರಕ್ಷಣೆ ಮಾಡಲಿಕ್ಕಾಗಿ ಬಹುಶಃ ಇಂಥ ಆಸರೆ ಕೊಟ್ಟಿಕೊಂಡಿದೆ. ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಅವರು ಮಾತನಾಡಿ, ನಾನು ಹಿಂದೆಯೂ ಹೇಳಿದಂತೆ ಬಂದ ದೂರುಗಳನ್ನು ತಕ್ಷಣ ದಾಖಲಿಸಿಕೊಳ್ಳದೆ ಅದನ್ನು ಸರಿ ಮಾಡುವ ಚಿಂತನೆ ಮಾಡಬೇಕು. ಗಂಡ ಹೆಂಡತಿಯನ್ನ ಬೇರೆ ಬೇರೆ ಮಾಡುವ ಬದಲು ಒಟ್ಟು ಮಾಡುವ ಹಾಗೂ ಕುಟುಂಬ ಒಡೆಯೋದನ್ನ ಬಿಟ್ಟು ಜಾಯಿಂಟ್ ಮಾಡುವ ಕೆಲಸ ಪೊಲೀಸ್ ಠಾಣೆಯಿಂದ ಆಗಬೇಕು ಅಂತ ಹೇಳಿದರು. ಹಿಂದೆ ಎಲ್ಲ ಕೇಸು ನಾನು ಪ್ರಥಮವಾಗಿ ಇಲಾಖೆಯವರಲ್ಲಿ ಹೇಳೋದು, ಬಂದ ಕೇಸುಗಳನ್ನು ತಕ್ಷಣ ನೀವು ಅಡ್ಮಿಟ್ ಮಾಡಿ FIR ಹಾಕಬೇಡಿ. ಯಾಕಂದರೆ ಎರಡೂ ಕಡೆ ತಪ್ಪಿರ್ತದೆ. ಒಂದು ಯಾರು ಗಂಡ ಹೆಂಡತಿಯನ್ನು ಬೇರೆ ಬೇರೆ ಮಾಡುವ ಬದಲು ಒಂದು ಮಾಡುವಂಥ ಪ್ರಯತ್ನ ಆಸರೆಯಲ್ಲಿ ಆಗುವುದಿಲ್ಲ. ಯಾಕಂದರೆ ಕುಟುಂಬ ಒಡೆಯುವ ತಂತ್ರ ಬಿಟ್ಟು ಅದನ್ನು ಜಾಯಿಂಟ್ ಮಾಡುವಂಥ ಕೆಲಸ ಆದರೆ ಜನ ತನ್ನಷ್ಟಕ್ಕೆ ಬರ್ತಾರೆ. ಮತ್ತು ಇನ್ನೊಂದು, ಅವರು ಬಂದಾಗಲೇ ಹೇಳಿದರು, SP ಅವರು ಬಂದಾಗಲೇ ಒಂದು ಪೊಲೀಸ್ ಭಾಷೆ ಬಿಟ್ಟು ಆತ್ಮೀಯತೆ, ಮಹಿಳಾ ಯಾರನ್ನು ಗೌರವದಿಂದ ಬನ್ನಿಯಮ್ಮ, ಕೂತ್ಕೊಳ್ಳಿಯಮ್ಮ ಅಂತ ಹೇಳಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅವರು ಎಲ್ಲವನ್ನೂ ಹೇಳಲಿಕ್ಕೆ ರೆಡಿ ಇರ್ತಾರೆ. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ವರಿಷ್ಠಾಧಿಕಾರಿ BM ಲಕ್ಷ್ಮೀ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು.